ಲಾಕ್ಡೌನ್ ಕಾರಣದಿಂದ ವಾಣಿಜ್ಯ ಬಳಕೆಯ ವಿದ್ಯುತ್ ಉಪಯೋಗದಲ್ಲಿ 60% ಕಡಿತವಾಗಿದೆ. ಆದರೆ ಇತರ ಕ್ಷೇತ್ರದಲ್ಲಿ ವಿದ್ಯುತ್ ಬಳಕೆಯಲ್ಲಿ 30% ಏರಿಕೆಯಾಗಿದೆ. ಈ ಬಾರಿ ವಿವಿಧ ಕಾರಣಗಳಿಂದ ಮೆಸ್ಕಾಂ ವ್ಯಾಪ್ತಿಯ ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಸೇರಿದಂತೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮಳೆಗಾಲದ ಆರಂಭದಿಂದ ಈವರೆಗೆ 12.2 ಕೋಟಿ ರೂಪಾಯಿ ಹಾನಿ ಸಂಭವಿಸಿದೆ ಅಂತ ಮೆಸ್ಕಾಂ ಎಂಡಿ ಸ್ನೇಹಲ್ ಹೇಳಿದ್ದಾರೆ. ಅವರು ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಮಾಧ್ಯಮ ಸಂವಾದ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಡಿಜಿಟಲ್ ಮೀಟರ್ ಬಳಕೆ ಸೇರಿದಂತೆ ಗುಣಮಟ್ಟದ ಗ್ರಾಹಕ ಸೇವೆಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಅಂತ ಮೆಸ್ಕಾಂ ಆಡಳಿತ ನಿರ್ದೇಶಕಿ ಸ್ನೇಹಲ್ ತಿಳಿಸಿದ್ದಾರೆ. ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ 8% ವಿದ್ಯುತ್ ಮೆಸ್ಕಾಂ ಕೊಡುಗೆಯಾಗಿ ಪ್ರತಿದಿನ 15 ಮಿಲಿಯನ್ ಯೂನಿಟ್ ವಿದ್ಯುತ್ ಬಳಕೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡಲು ಮೆಸ್ಕಾಂ ಬಯಸುತ್ತೆ ಅಂತ ಹೇಳಿದರು. ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇರುವ ಸಂದರ್ಭದಲ್ಲೂ ಮೆಸ್ಕಾಂನ ಸಿಬ್ಬಂದಿ ಗಮನಾರ್ಹವಾದ ಸೇವೆಯನ್ನ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಕಳೆದ ವರ್ಷ ಸುಮಾರು 65 ವಿದ್ಯುತ್ ಅವಘಡಗಳು ನಡೆದು 2 ಮೃತಪಟ್ಟಿದ್ದಾರೆ. ಇಂತಹ ಅವಘಡಗಳನ್ನು ತಪ್ಪಿಸುವ ದೃಷ್ಟಿಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮಳೆಗಾಲದಲ್ಲಿ ವಿದ್ಯುತ್ ತಂತಿ ಕೆಳಗಿನ ಮರಗಳ ಕೊಂಬೆ ಸವರುವ ಕೆಲಸ, ಟ್ರಾನ್ಸ್ಫಾರ್ಮರ್ಗಳ ದುರಸ್ತಿ ಕೆಲಸಗಳನ್ನು 85% ಪೂರ್ಣಗೊಳಿಸಲಾಗಿದೆ. ಗ್ರಾಹಕರ ಸಾಕಷ್ಟು ಕರೆಗಳಿಗೆ ಸೂಕ್ತವಾಗಿ ಸ್ಪಂದಿಸಲಾಗ್ತಾ ಇದೆ ಅಂತ ಸ್ನೇಹಲ್ ತಿಳಿಸಿದ್ದಾರೆ. ಸುಮಾರು 500 ಜನರನ್ನ ನಾವು ಹೊರಗುತ್ತಿಗೆಯಲ್ಲಿ ಮಾನ್ಸೂನ್ ಗ್ಯಾಂಗ್ಮೆನ್ ಅಂತ ಏಪ್ರಿಲ್ ತಿಂಗಳಿಂದ ತಗೊಂಡ್ವಿ. ಏಪ್ರಿಲ್ ಅಲ್ಲಿ 500 ಜನ ತಗೊಂಡ್ವಿ. ನಂತರ ಮತ್ತೆ ಮಳೆಗಾಲ ಶುರು ಆದ್ಮೇಲೆ ಈಗ ಮೇ 15 ನಂತರ ಇನ್ನೊಂದು 300 ಜನ, ಸೊ ಆಲ್ ಟುಗೆದರ್ 850 ಪರ್ಸನ್ಸ್ ಅನ್ನ ತಗೊಂಡಿದ್ವಿ. ಸುಮಾರು 50 ವೆಹಿಕಲ್ಸ್ ಅನ್ನ ನಾವು ಹೈರ್ ಮಾಡ್ಕೊಂಡಿದ್ದೀವಿ. ಈ ಒಂದು ಮಾನ್ಸೂನ್ ಸಮಸ್ಯೆಗಳಿಗೆ ತಕ್ಷಣ ಅಟೆಂಡ್ ಮಾಡಲಿಕ್ಕೆ ಆಗಲಿ ಅಂದ್ಬಿಟ್ಟು ಇಷ್ಟು ವೆಹಿಕಲ್ಸ್ ಅನ್ನು ತಗೊಂಡಿದ್ವಿ. ಅದರ ಜೊತೆಗೆ ನಮ್ಮ ಕಸ್ಟಮರ್ ಕೇರ್ ಸೆಂಟರ್ ಏನಿದೆ ಅದರಲ್ಲೂ ಕೂಡ ನಾವು ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದ್ದು. ಡೇ ಟೈಮಲ್ಲಿ ಸುಮಾರು ಒಂದು 10 ಜನ ಕೆಲಸ ಮಾಡ್ತಾರೆ, ಮಧ್ಯಾಹ್ನದ ಮೇಲೆ ಸುಮಾರು 15 ಜನ ಕೆಲಸ ಮಾಡ್ತಾರೆ. ಅದೇ ರೀತಿ ಮತ್ತೆ ಸಾಯಂಕಾಲದ ಟೈಮಲ್ಲಿ ಸುಮಾರು 12 ಜನ, ಒಟ್ಟಲ್ಲಿ ಆಲ್ಮೋಸ್ಟ್ 30 ಜನರಷ್ಟು ಒಂದು ದಿನದಲ್ಲಿ ಕೆಲಸ ಮಾಡಿಕೊಂಡು ಈ ಕಸ್ಟಮರ್ಸ್ ಕಾಲ್ಸ್ಗಳನ್ನು ತಗೊಳ್ತಾ ಇದ್ದಾರೆ. So daily around 300 to 400 calls we are receiving. Most of them are regarding to current ಎಷ್ಟೊತ್ತಿ ಬರುತ್ತೆ ಅಥವಾ ಕರೆಂಟ್ ಹೋಗಿರೋದು ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ಕಾಲ್ಸ್ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅಧ್ಯಕ್ಷತೆ ವಹಿಸಿದ್ದರು. ಮೆಸ್ಕಾಂ ತಾಂತ್ರಿಕ ನಿರ್ದೇಶಕಿ ಪದ್ಮಾವತಿ, ಮುಖ್ಯ ಇಂಜಿನಿಯರ್ ಮಂಜಪ್ಪ, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.